ಕೊರೋನಾ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಬಳದ ಗೌಜಿ ಶುರುವಾಗಿದೆ. ಬಂಟ್ವಾಳ ತಾಲೂಕಿನ ಹೊಕ್ಕಾಡಿಗೋಳಿ ವೀರವಿಕ್ರಮ ಚೂಡುಕೆರೆ ಬಯಲು ಕಂಬಳ, ಐಕ್ಕಳ ಕಾಂತಬಾರೆ ಬೂದಬಾರೆ ಕಂಬಳದ ಬಳಿಕ ಇದೀಗ ಮೂರನೇ ಕಂಬಳ ತಿರುವೈಲುಗುತ್ತಿನಲ್ಲಿ ನಡೆಯುತ್ತಿದೆ. ಕರಾವಳಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಗಣೇಶ್ ರಾವ್ ಕಂಬಳವನ್ನು ಉದ್ಘಾಟಿಸಿದರು. ತಿರುವೈಲುಗುತ್ತಿನ 8ನೇ ವರ್ಷದ ಕಂಬಳದಲ್ಲಿ 160ಕ್ಕೂ ಮಿಕ್ಕಿ ಕೋಣಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಉದ್ಘಾಟನಾ ಸಮಾರಂಭದಲ್ಲಿ ಹಲವು ಮಂದಿ ರಾಜಕೀಯ ಹಾಗೂ ಧಾರ್ಮಿಕ ಮುಖಂಡರು ಸೇರಿದಂತೆ ಕಂಬಳ ಸಮಿತಿ ಸದಸ್ಯರು ಹಾಗೂ ಕಂಬಳದ ಅಭಿಮಾನಿಗಳು ಭಾಗವಹಿಸಿದ್ರು.